ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ಸ್ಪಂದನ ಪ್ರಸ್ತುತಿಯ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಲವಾರು ಜನರ ಮನಸ್ಸನ್ನು ಗೆದ್ದಂತಹ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ, ಅವರ ಒಂದು ಮಧುರವಾದಂತಹ ಸ್ವರದಿಂದ ಹಾಡುಗಳನ್ನು ಹಾಡಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಸಂತೋಷ್ ನಾರಾವಿ ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೇ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುವ ತಂಗಾಳಿಗೆ ಓಲಾಡುವ ಲತೆಯೆಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಸಿಂಗಾರಿಯೇ ಬಂಗಾರಿಯೇ ಸಿಂಗಾರಿಯೇ ಬಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.
ಓಕೆ, ಈಗಾಗಲೇ ನಾನು ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗೆ ನಾನು ತಿಳಿಸಿದೆ. ಬಟ್ ನಿಮ್ಮ ಬಾಯಿಂದವೇ ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿಂದ ನಡೆಯಿತು, ಎಲ್ಲಿ ಮಾಡಿದ್ರಿ, ಹೇಗೆ ಅನ್ನೋದು, ಎಲ್ಲಿ ನಿಮ್ಮ ಹುಟ್ಟೂರು, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಆಕ್ಚುಲಿ ನನ್ನ ಹೆಸರು ಸಂತೋಷ್ ನಾರಾವಿ ಅಂತ. ನಮ್ಮ ಊರು ನಾರಾವಿ. ಓಕೆ. ಆಮೇಲೆ ವಿದ್ಯಾಭ್ಯಾಸ ಜಾಸ್ತಿ ಏನು ಮಾಡ್ಲಿಲ್ಲ, ಒಂದು SLC ತನಕ ಮಾಡಿ. ಓಕೆ, ಎಲ್ಲಿ ಮಾಡಿರೋ? ನಾರಾವಿಯಲ್ಲಿ. ನಾರಾವಿಯಲ್ಲಿ ಸರಿ, ಓಕೆ. ನಾರಾವಿಯಲ್ಲಿ ಹೈಸ್ಕೂಲ್ ಅಲ್ಲಿ ಮಾಡಿದ್ದು. ಆಮೇಲೆ ಹೈಸ್ಕೂಲ್ ಮುಗಿಸಿ ಮತ್ತೆ ನಾನು ಸ್ವಲ್ಪ ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದೆ. ಓಕೆ. ಆಮೇಲೆ ಅಲ್ಲಿಂದ ಬಂದು ಎಷ್ಟು ವರ್ಷ ಇದ್ರಿ ನೀವು ಬಾಂಬೆಯಲ್ಲಿ? 2 ರಿಂದ 3 ವರ್ಷ ಇದ್ದೆ. ಓಕೆ. ಅಲ್ಲಿಂದ ಫಂಕ್ಷನ್ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಂಗಳೂರಿಗೆ ಬಂದು, ಇಲ್ಲಿ ಊರಿಗೆ ಬಂದು ಆಮೇಲೆ ಮಂಗಳೂರಲ್ಲಿ ಒಂದು ಸೌಂಡ್ ಸಿಸ್ಟಮ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಔಷಧ ಬಳಗ ಅಂತ ನಿಮ್ಗೆ ಕೇಳಿರ್ಬೇಕು. ಮಂಗಳೂರು ತುಂಬಾ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆರ್ಕೆಸ್ಟ್ರಾ ಟೀಮ್. ಅಲ್ಲಿ ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಆಮೇಲೆ ಅಲ್ಲಿ ಸೌಂಡ್ ಸಿಸ್ಟಮ್ ಅಲ್ಲಿ ಕೆಲಸಕ್ಕೆಲ್ಲ ಹೋಗ್ತಿದ್ವಿ. ಆರ್ಕೆಸ್ಟ್ರಾ ಎಲ್ಲ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ ನಾವು ಸೌಂಡ್ ಹೆಲ್ಪರ್ ಆಗಿ ಹೋಗ್ತಿದ್ವಿ. ಅಲ್ಲಿ ನಮ್ಗೆ ಸಂದೇಶ್ ಬಾಬಣ್ಣ ಅಂತ ಒಬ್ರು ಪರಿಚಯ ಇದ್ರು. ಅವರು ಒಳ್ಳೆ ಸಿಂಗರ್, ಈಗ ನೀವು ಕೇಳಿರ್ಬೇಕು ಸಂದೇಶ್ ಬಾಬಣ್ಣ. ಮಂಗಳೂರು ಉಡುಪಿ ಕಡೆ ಎಲ್ಲ ತುಂಬಾ ಫೇಮಸ್ ಸಿಂಗರ್. ಮಂಗಳೂರು ಉಡುಪಿ ಅಂತಲ್ಲ, ಹಲವಾರು ಎಲ್ಲ ಕಡೆ ಇದ್ದಾರೆ. ಅವರು ಅಲ್ಲಿ ನನಗೆ ಪರಿಚಯ ಇದ್ರು. ಆಗ ನಮ್ಗೆ ಸ್ವಲ್ಪ ಒಂದು ಹಾಡಲು ಆಡ್ಲಿಕ್ಕೆ ಸ್ವಲ್ಪ ಒಂದು ಕಲೆ ಇತ್ತು ಅಂತ ಅವರಿಗೆ ಸ್ವಲ್ಪ ಗೊತ್ತಾಯ್ತು. ಆಮೇಲೆ ಅವರು ನನಗೆ ಒಂದು ಬೇರೆ ಒಂದು ಫಂಕ್ಷನ್ ಅಲ್ಲಿ, ಅವರ ಫಂಕ್ಷನ್ ಅಲ್ಲ ಬೇರೆ ಒಂದು ಫಂಕ್ಷನ್ ಅಲ್ಲಿ ಕರೆಸಿ ನನಗೆ ಒಂದು ಪ್ರಥಮವಾಗಿ ವೇದಿಕೆಗೆ ಒಂದು ಅವಕಾಶ ಮಾಡಿಕೊಟ್ರು. ಓಕೆ. ಅದೇ ಏನಂದ್ರೆ ಇವಾಗ ಈ ಒಂದು ಸಂಗೀತ ಅನ್ನೋದು ಈ ಒಂದು ಅದು ದೇವರದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಅಂತಹ ಗಾಡ್ ಗಿಫ್ಟ್ ನಿಮ್ಮಲ್ಲಿ ಕೂಡ ಇದೆ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಅನಿಸ್ತದೆ ನಿಮ್ಗೆ? ಒಂಥರ ಖುಷಿ ಅನಿಸ್ತದೆ. ಅಂದ್ರೆ ನಮ್ಗೆ ಟ್ಯಾಲೆಂಟ್ ಇಂಪ್ರೂವ್ ಮಾಡಿದ್ರೆ ಇನ್ನು ಸಂಗೀತ ಕ್ಲಾಸ್ಗೆಲ್ಲ ಹೋಗ್ಬಹುದಿತ್ತು. ನಾನು ಇಷ್ಟರ ತನಕ ಹೋಗ್ಲಿಲ್ಲ, ಇದ್ದದನ್ನೇ ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಆಡೋದು ಅಷ್ಟೇ. ಅಂದ್ರೆ ಇದೊಂದು ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ ಅನ್ನುವಂಥದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೆಯಾ ಅಥವಾ ನಿಮ್ಗೇನೆ ನಿಮ್ಮ ಮನೆಯಲ್ಲಿ ಮೊದಲನೇ ಬಾರಿಗೆ ಬಂದಿರೋದು? ಫ್ಯಾಮಿಲಿಯಲ್ಲಿ ಅಂದ್ರೆ ನಮ್ಮ ಫ್ಯಾಮಿಲಿ ತುಂಬಾ ಮಂದಿ ಇದ್ದಾರೆ ಹಾಡುವವರೆಲ್ಲ. ಅವರು ಅಂದ್ರೆ ವೇದಿಕೆಗೆ ಯಾರು ಹೋಗ್ಲಿಲ್ಲ. ಫಸ್ಟ್ ಟೈಮ್ ನೀವೇ ವೇದಿಕೆಗೆ ಹೋಗಿ ಹಾಡಿರೋದು. ಮತ್ತೆ ನಮ್ಮ ಇದ್ದಾರೆ ಫ್ಯಾಮಿಲಿ ಕೆಲವು, ಅವರೆಲ್ಲ ಚಿಕ್ಕ ಸ್ಟೇಜ್ ಫಂಕ್ಷನ್ ಎಲ್ಲ ಅವಕಾಶ ಸಿಕ್ಕಿದ್ರೆ ಆಡ್ತಾರೆ. ಇದು ನನ್ಗೆ ಏನಂದ್ರೆ ಇದು ಅವಕಾಶ ಸಿಕ್ತಲ್ಲ, ಅದು ಒಂದು ಸಲ ಸ್ಟೇಜ್ ಹತ್ತಿಸಿದ್ರು ನನ್ನ ಸಂದೇಶನ. ಆಮೇಲೆ ನಾನು ಬೇರೆ ಬೇರೆ ಟೀಮ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ನನ್ನೊಂದು ಸಂಗೀತದ ಪಯಣ ಚಿಕ್ಕದಿಂದ ಸ್ಟಾರ್ಟ್ ಆಗಿ. ಯಾಕೆಂದ್ರೆ ಈ ಒಂದು ಸಂಗೀತದಲ್ಲಿ ಸಿಕ್ಕಿಯಂತ ಅವಕಾಶವನ್ನ ನೀವು ನಿಜವಾಗ್ಲೂ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರಿ. ಈಗ ನಾನು ಹೇಳ್ತೇನಂದ್ರೆ ಈಗ ಯಾವುದೇ ಒಂದು ಕಲಾವಿದರಿಗಿರ್ಬೋದು, ಒಂದು ಸಿಂಗರ್ಸ್ ಇರ್ಬೋದು, ಯಾರೇ ಇರ್ಬೋದು, ಒಂದು ಕಲಾವಿದರಿಗೆ ಈ ಅವಕಾಶ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಮುಖ್ಯ? ಅವಕಾಶ ಅನ್ನೋದು ಅಂದ್ರೆ ಒಂದು ಕಲೆಯನ್ನು ಗುರುತಿಸುವುದು. ಈಗ ನನ್ಗೆ ಈಗ ನನ್ನ ಹತ್ರ ಒಂದು ಹಾಡು ಒಂದು ಕಲೆ ಇದ್ರೆ, ಒಬ್ರು ಯಾರಾದ್ರೂ ಗುರುತಿಸಿದ್ರೆ ಅವರೊಂದು ಕರೆದು ಒಂದು ಅವಕಾಶ ಕೊಟ್ರೆ ಅವರಿಂದಾಗಿ ನಮಗೆ ಒಂದು ವೇದಿಕೆ, ಅದೊಂದು ಖಂಡಿತ, ಅದೊಂದು ಹೇಳ್ತೇನೆ. ಮತ್ತೆ ನಮ್ಗೆ ಒಂದು ಸಿಕ್ಕ ಅವಕಾಶ ನಾವು ಸ್ವಲ್ಪ ಮುಂದುವರಿದ್ರೆ ನಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಮ್ಮಂತ ಕಲಾವಿದರು ನಮ್ಗೆ ಸಿಕ್ಕಂತ ಅವಕಾಶ ನಮ್ಗೆ ಯಾರು ಅವಕಾಶ ಕೊಟ್ರು ಅದೇ ತರ ಅವರಿಗೆ ಕೂಡ ಒಂದು ಅವಕಾಶ ಕೊಡ್ಬೇಕಂತ ನಾನು ಹೇಳುದು. ಕೆಲವರಿಗೆ ಅವಕಾಶ ಸಿಗ್ತದೆ ಬಟ್ ಅದನ್ನು ಅವ್ರು ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಅಂತವರಿಗೆ ಎಂತ ಹೇಳುದು, ಅಂತವರಿಗೆ ಅಂದ್ರೆ ಅದು ನಮ್ಮ ಮನ್ಸಲ್ಲೇ ಬರ್ಬೇಕು. ಯಾವತ್ತೂ ಸಿಕ್ಕಿದ ಅವಕಾಶ ಮಿಸ್ ಮಾಡ್ಕೊಳ್ಬಾರ್ದಲ್ಲ. ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಎಂತ ಮನೆದ್ ಎಂತ ಫಂಕ್ಷನ್ ಇದ್ರು, ಎಂತ ಏನೇ ಒಂದು ಫಂಕ್ಷನ್ ಇದ್ರು, ಆರ್ಕೆಸ್ಟ್ರಾ ಒಂದು ನನಗೆ ಇದ್ರೆ ಬುಕ್ ಆಗಿದ್ರೆ ಹೋಗದೆ, ಪಕ್ಕ ಹೋಗದೆ. ಅಂದ್ರೆ ಅದೊಂತರ ನಿಮ್ಗೆ ಅಂಟಿ ಹೋಗಿದೆ ಅದ್ರಲ್ಲಿ. ಅಂದ್ರೆ ಸಿಗುವುದು ಪೇಮೆಂಟ್ ವಿಷಯ ಬರುವುದಿಲ್ಲ, ಅಂದ್ರೆ ಅದು ಮನಸ್ಸಿನ ಒಂದು ಖುಷಿಗೋಸ್ಕರ. ಹಾಗೆ ನಾನು ಇಷ್ಟರ ತನಕ 2005 ನಾನು ಸ್ಟಾರ್ಟ್ ಮಾಡಿದ್ದೇನೆ ಆರ್ಕೆಸ್ಟ್ರಾ. ಸುಮಾರು ವರ್ಷ ಆಯ್ತು ಹಾಗಾದ್ರೆ. ಸೊ ಒಂದು ಅಂದಾಜು ಎಷ್ಟು ವೇದಿಕೆಗಳಲ್ಲಿ ಹೋಗಿರ್ಬೋದು ನೀವು? ಅಲ್ಲಿಂದ ಒಂದು 1000 ತನಕ ಇರ್ಬಹುದು ಅಂತ. 1000 ಮೇಲೇನೆ ಆಗಿರ್ಬೋದು. ತುಂಬಾ ಅಂದ್ರೆ ನನಗೆ ಮೊದ್ಲು ಒಂದು ಚಂದ್ರಶೇಖರ್ ಪುತ್ತೂರ್ ಅಂತ ಈ ಸಂದೇಶ್ ಬಾಬಣ್ಣ ಅವರ ಟೀಮ್ ಅವರ ಥ್ರೂ ಅಲ್ಲಿ ನನಗೆ ವೇದಿಕೆ ಸಿಕ್ತು. ಆಮೇಲೆ ನಮ್ಮ ಸ್ವಂತ ಒಂದು ಟ್ಯಾಲೆಂಟ್ ಯೂಸ್ ಮಾಡಿ ನಾವು ಹೋಗಿರೋದು. ಅಲ್ಲಿ ಚಂದ್ರಶೇಖರ್ ಪುತ್ತೂರ್ ಅಂತ ಸಿಕ್ಕಿದ್ರು. ಅವರ ಒಂದು ಟೀಮ್ ನಲ್ಲಿ ಸತತವಾಗಿ 1.5-2 ವರ್ಷ. ಆಮೇಲೆ ವಿಟ್ಲದ ಒಂದು ಟೀಮ್ ಇತ್ತು, ನ್ಯೂ ಶೈನ್ ಮ್ಯೂಸಿಕಲ್ ಅಂತ, ಅಲ್ಲಿ ಅವರ ಜೊತೆ ಕೂಡ ಇದ್ದೆ. ಆಮೇಲೆ ಅಲ್ಲಿಂದ ಹೋಗಿ ಮತ್ತೆ ಶ್ರೀರಾಗ್ ಮ್ಯೂಸಿಕಲ್ ಅಂತ, ಶ್ರೀರಾಗ್ ಮ್ಯೂಸಿಕಲ್ ಮತ್ತೆ ಶ್ರೀರಾಜ್ ಮ್ಯೂಸಿಕಲ್ ಮತ್ತೆ ಪ್ರೀತಿ ಮ್ಯೂಸಿಕಲ್, ಹೀಗೆಲ್ಲ ತುಂಬಾ ಟೀಮ್ ಅಲ್ಲಿ ಹೋಗಿದ್ರಿ. ಬಟ್ ನಿಮ್ಮದೇ ಆದಂತಹ ಯಾವ್ದಾದ್ರು ಟೀಮ್ ಮಾಡಿದೀರಾ ಅಥವಾ ಬೇರೆಯವರ ಜೊತೆ ನೀವು ಹೋಗ್ತಾ ಇದ್ದೀರಾ? ನನಗೆ ಈಗ ಒಂದು ಟೀಮ್ ಅಂತ ಇತ್ತು. ಅಂದ್ರೆ ಅದಕ್ಕೆ ನಾನು ಇಷ್ಟರ ತನಕ ಹೆಸರಿಡ್ಲಿಲ್ಲ. ಅಂದ್ರೆ ನಾನು ಈಗ ಒಂದು ಪರ್ಮನೆಂಟ್ ಆಗಿ ಶ್ರೀರಾಗ್ ಮ್ಯೂಸಿಕಲ್ ಅಂತ ಪುತ್ತೂರು ಮಂಗಳೂರು
ಅದೊಂದು ಟೀಮ್ ಅಲ್ಲಿ ನಾನು ಈಗ ಪರ್ಮನೆಂಟ್ ಆಗಿದ್ದೇನೆ. ಓಕೆ, ನನಗೆ ಒಂದು ಸ್ವಂತ ಫಂಕ್ಷನ್ ಸಿಕ್ಕಿದ್ರೆ ಅದ್ರ ಅಂಡರ್ ಅಲ್ಲಿ ಹಾ, ಅವರಿಗೇನೆ ಅವರ ಕೊಡ್ತೀನಿ. ಇದ್ರಲ್ಲಿ ಅವರ ಹೆಸರಲ್ಲಿ ಅವರ ನೀವು ಹೆಸರಲ್ಲಿ, ಮಾಡ್ತೀರಾ? ಒಂದು Okay. ಒಳ್ಳೆ ಟೀಮ್ ಇರುವಾಗ ಹಾ. ಸುಮ್ನೆ Yes. ಅಲ್ಲೆಲ್ಲ ನಾವು ಗುಂಪು ಎಷ್ಟೋ ಕಟ್ಕೊಂಡು ಜನ ಆರ್ಟಿಸ್ಟ್ ಸಿಂಗರ್ಸ್ ಇರ್ತಾರೆ, ಅವ್ರಿಗೆ ಅವಕಾಶ ಕೊಡ್ತೀರಾ? कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो न मेरी हैसियत पूछो, तेरे बिन एक दिन जैसे 100 साल है। अंजाम है था मेरा होना तुम्हें है मेरा, जितनी भी हो दूरियां फिलहाल है। ये दूरियां फिलहाल है। ओ कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो न मेरी हैसियत पूछो, तेरे बिन एक दिन जैसे 100 साल है। तुम्हारी तस्वीर के सहारे मौसम कहीं गुजारे, मौसमी ना समझो पर इश्क को हमारे, नजरों के सामने में आता नहीं तुम्हारे, मगर रहते हो हर पल मंजर में तुम हमारे। अगर इश्क से है मिला फिर दर्द से है क्या गिला, इस दर्द में जिंदगी खुशहाल है। ये दूरियां फिलहाल है। ओ कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो न मेरी हैसियत पूछो, तेरे बिन एक दिन जैसे 100 साल है। अंजाम है था मेरा होना तुम्हें है मेरा, जितनी भी हो दूरियां फिलहाल है। ये दूरियां फिलहाल है। ನೀವೀಗ ಎಲ್ಲಿಯಾದ್ರೂ
ಆರ್ಕೆಸ್ಟ್ರಾಕ್ಕೆಲ್ಲ ಹೋಗುವಾಗ ಯಾವತ್ತಾದ್ರೂ ನಿಮ್ಗೆ ಒಂದು ಈ ಆರ್ಟಿಸ್ಟ್ ಇಂದ ಸಮಸ್ಯೆ ಆಗಿರೋದಿದ್ಯಾ? ಅಂದ್ರೆ ಇವಾಗ ಕೀಬೋರ್ಡ್ ಎಲ್ಲ ಅಂದ್ರೆ ಒಂದು ಟೀಮ್ ಅಂದ ತಕ್ಷಣ ಕೀಬೋರ್ಡ್ ಇರ್ಬೋದು, ತಬ್ಲಾ ಇರ್ಬೋದು, ಗಿಟಾರ್, ಯಾವುದೇ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕಾಗ್ತದೆ, ಸಿಂಗರ್ಸ್ ಬೇಕಾಗ್ತದೆ. ಏನಾದ್ರೂ ಅದರಿಂದ ಸಮಸ್ಯೆ ಆಗಿರುವಂತದ್ದು, ಲಾಸ್ಟ್ ಮೂಮೆಂಟ್ ಗೆ ಪ್ರಾಬ್ಲಮ್ ಆಗಿರುವಂತದ್ದು ಏನಾದ್ರೂ ಸನ್ನಿವೇಶ ನಡೆದಿದ್ಯಾ? ಆತರ ಏನು ನಡಿಲಿಲ್ಲ. ಇವಾಗ ಏನಂದ್ರೆ ಕೆಲವರು ಒಪ್ಕೊಳ್ತಾರೆ ಒಂದ್ಸಲ ಬರ್ತೇವೆ ಅಂತೇಳಿ, ಲಾಸ್ಟ್ ಮೂಮೆಂಟ್ ಗೆ ಏನಾದ್ರೂ ಅವರಿಗೆ ಬೇರೆ ಪೇಮೆಂಟ್ ಜಾಸ್ತಿ ಇರೋದ್ರಲ್ಲಿ ಹಾಗೆ ಹೋಗಿ ನಿಮ್ಗೆ ಏನಾದ್ರೂ ಕೈ ಕೊಟ್ಟವರು ಹಾಗೆ ಒಂದು ಇರ್ಬಹುದು. ಇಷ್ಟು ವರ್ಷದಲ್ಲಿ ಇರ್ಬಹುದು, ಒಂದು 2-3 ಏನು. ಆದ್ರೆ ಅಂತ ಒಂದು ಸಂದರ್ಭ ಬಂದಾಗ ಏನ್ ಮಾಡ್ತೀರಾ ನೀವು? ಯಾವ ರೀತಿ ಅಡ್ಜಸ್ಟ್ ಮಾಡ್ತೀರಾ ಬೇರೆ ಆರ್ಟಿಸ್ಟ್ ಅನ್ನ? ಬೇರೆ ಆರ್ಟಿಸ್ಟ್ ಅಂದ್ರೆ ಕಾಂಟ್ಯಾಕ್ಟ್ ಇರ್ತದೆ ಅಲ್ವಾ, ಯಾರಾದ್ರೂ ಹೇಗಾದ್ರೂ ಮಾಡಿ ಏನಾದ್ರೂ ಕೈ ಕಾಲ ಹಿಡಿದು ಒಮ್ಮೆ ಒಂದು ಮರ್ಯಾದೆ ಉಳಿಸಿ ಹಾಗೆ ಪೇಮೆಂಟ್ ಬೇಕಾದ್ರೆ ಜಾಸ್ತಿ ಕೊಡ್ತೇವೆ ಹಾಗೆ ಹೇಳಿ ಆದ್ರೂ ಕಳಿಸಬಹುದಲ್ವಾ? ಹಾಗೆ ಕಳಿಸಬಹುದು. ಆಮೇಲೆ ಈಗ ಸದ್ಯಕ್ಕೆ ನನಗೆ ಇಲ್ಲಿ ನೀವು ಕೇಳಿರ್ಬೋದು BJ ಪ್ರತೀಶ್ ಗೌರೀಶ್ ಅಂತ, ಅವ್ರು ತುಂಬಾ ಒಳ್ಳೆ ಒಂದು ಆಂಕರ್ ಕೂಡ. ಒಂದು ಫಂಕ್ಷನ್ ಒಂದು ಕೊಟ್ರೆ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿ ಬರ್ತಾರೆ. ಟೆನ್ಷನ್ ಇಲ್ಲ. ಎಂತಂದ್ರೆ ಏನೇ ಫಂಕ್ಷನ್ ಇರ್ಲಿ ಅಲ್ಲಿ ಒಂದು ಅವರೊಂದು ಹೋಗಿ ಅಲ್ಲಿ ಅವರು ಬಂದ್ರೆ ಆ ಫಂಕ್ಷನ್ ಹೇಗೆ ಅದು ಕಂಪ್ಲೀಟ್ ಆಯ್ತು ಅಂತ ಗೊತ್ತಾಗಲ್ಲ. ಈಗ ಅವರ ಒಂದು ಟೀಮ್ ಅಲ್ಲಿ ಕೂಡ ನಾವು ಸತತವಾಗಿದ್ದೇವೆ. ಹಾಗೆ ಅವರ ಜೊತೆ ನಾನು ಪರ್ಮನೆಂಟ್ ಆಗಿ ಅವರ ಜೊತೆ ಕೂಡ ನಾವು ಈಗ ಒಟ್ಟಿಗೆ ಇದ್ದೇವೆ ಸದ್ಯಕ್ಕೆ. ಒಂದು ಶ್ರೀರಾಗ್ ಮ್ಯೂಸಿಕಲ್ ಪುತ್ತೂರು ಮಂಗಳೂರು ಬಿಟ್ಟರೆ ಮತ್ತೆ BJ ಪ್ರತೀಶ್ ಅವರದೊಂದು, ಅವ್ರದ್ದು ಆಲ್ಮೋಸ್ಟ್ ಹೆಚ್ಚಿನ ಫಂಕ್ಷನ್ ಗಳ ನಾವೇ ಈಗ ಹೋಗಿ ನೀವೆಲ್ಲ ನಾವೆಲ್ಲ. ಕಿವಿ ಮಾತೊಂದ ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಈಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ಜೀವವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದ ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಬಾಗಿಲಿನ ಆಚೆಗೆ ಬಂದು ಹೋಗಿದ್ದೆ ಬಾಳು ಬಾಯೆಂದು, ಸಂತಸದಿಂದ ಓ ಎಂದು ಓಡಲೇಬೇಕು ನೀನೆಂದು. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದ್ದ ಸಮಯ ನಿನಗೆಂದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದ ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಬೆಳ್ಳಿಯ ಅಂಚಿನ ಈ ಮೋಡ ನಗುವ ಬೀರಿದೆ ಬಾನಲ್ಲಿ, ನಿನ್ನಯ ಬಾಳಿನ ಸಂಗೀತ ಹಾಡಲೇಬೇಕು ನೀನೆಲ್ಲಿ. ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ, ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ.
ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾಗಿದೆ ಜೀವವು ನಿನಗಾಗಿ ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು. ಅದೇ ಇವಾಗ ನೀವು ನಿಮ್ಮದೇ ಒಂದು ನೀವು ಒಬ್ರು ಈಗ ಸಿಂಗರ್, ನಿಮ್ಗೂ ಕೂಡ ಒಂದು ನಿಮ್ಮದೇ ಆದಂತಹ ನೆಚ್ಚಿನ ಹಾಡು ಅಂತ ಇರ್ತದೆ. ಸೊ ನಿಮ್ಮ ನೆಚ್ಚಿನ ಹಾಡು ಯಾವುದು? ಯಾಕೆಂದ್ರೆ ಹಾಡಿನಲ್ಲಿ ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಯಾವುದೇ ಇರ್ಬೋದು, ಒಂದು ಭಾವಗೀತೆ ಇರ್ಬೋದು, ಫೋಕ್ ಸಾಂಗ್ಸ್ ಇರ್ಬೋದು, ಫಿಲ್ಮಿ ಸಾಂಗ್ಸ್, ಓಲ್ಡ್ ಸಾಂಗ್ಸ್, ನ್ಯೂ ಸಾಂಗ್ಸ್, ಯಾವ್ದು ಇರ್ಬೋದು. ಸೊ ನೀವು ಇಷ್ಟಪಡುವಂತಹ ನಿಮ್ಮ ನೆಚ್ಚಿನ ಹಾಡು? ನೆಚ್ಚಿನ ಹಾಡಂದ್ರೆ ಒಂದು ಕನ್ನಡನೇ ಜಾಸ್ತಿ, ಕನ್ನಡ. ಮತ್ತೆ ಅದ್ರಲ್ಲಿ ಈಗ ಯಾವ್ದಾದ್ರು ಒಂದು ಸಾಂಗ್ ಅನ್ನು ನೀವೀಗ ಒಂದು ವೇದಿಕೆಗೆ ಹೋಗುವ ಪ್ರತಿ ವೇದಿಕೆಯಲ್ಲಿ ನಾನು ಆ ಸಾಂಗ್ ಅನ್ನು ಹಾಡೇ ಹಾಡ್ತೇನೆ ಅನ್ನುವಂತಹ ಯಾವ್ದಾದ್ರು ಸಾಂಗ್ ಇದೆಯಾ? ಹಾಗೇನು ಇಲ್ಲ, ಅಂದ್ರೆ ಹೋಗಿ ಒಂದು ಫಂಕ್ಷನ್ ಇದೆ ಹೋಗಿ ಮಾಡಿ ಬರೋದಷ್ಟೇ. ಆಲ್ಮೋಸ್ಟ್ ತುಂಬಾ ಸೆಲೆಕ್ಷನ್ ಸಾಂಗ್ಸ್ ಇದೆ, ಅದನ್ನು ಲಿಮಿಟೆಡ್ ಒಂದು ನನಗೆ ಇಷ್ಟೇ ಹಾಡ್ಬೇಕಂತ ಅಂತದೊಂದು ಕೆಲವೊಂದು ಸೆಲೆಕ್ಟೆಡ್ ಸಾಂಗ್ ಇರುತ್ತೆ, ಅದನ್ನೇ ಹೋಗಿ ಹಾಡ್ತೀರಾ. ಎಸ್ ವೀಕ್ಷಕರೇ, ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿಯವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲಾ 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 ಐಲಾ, ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಫೈಲೋ. ಐಲಾ ಐಲಾ ಪಾಸೋ ಫೈಲೋ, ಈ ಹೃದಯ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಸೀಸನ್ ಒಂದು ದಿವಸ ಎದುರು ಬರಲು ಬೇಕೇನು ರೀಸನ್, ಕಂಡ ಕ್ಷಣವೇ ನಾನು ಮರಳು.
ಐಲಾ 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 ಇನ್ನು ಓದಬೇಕು ನೀನು ಮಜ್ನು ದೇವದಾಸು ಮೂಲ ಐಲಾ ಐಲಾ ಸುಖವೋ ದುಃಖವೋ ನಾನಂತೂ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ನನ್ನ ಕನಸುಗಳಲ್ಲಿ ನಿನ್ನ ಕಂಡೆ ಸ್ನೇಹ ಮಾಡಿಕೊಂಡೆ ಪ್ರೀತಿಯಂದ ಏನು ಕಂಡೆ ಹೋ ಹೃದಯ ಪ್ರಿಯ ಹೃದಯ ನಿನ್ನನು ಸೇರುವ ದಾರಿ ನನಗೊಂದೇ ಇದೊಂದೇ ಆ ಚೆಲುವೆ ಕೊಡುವ ಹಸಿರು ಚಿನ್ನೆ ಬೆಳಕಿಗಾಗಿ ನಾ ಓಡ ರೈಲು ಬದುಕಿನಲ್ಲಿ ಅವಳಿಗಾಗಿ ಐಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ ಐಲಾ ಐಲಾ ಸೋಲೋ ಗೆಲುವೋ ಈ ಜೀವ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸ್ಸು ಮೀಸಲು ಐ ಕನಸು ಮೀಸಲು ಟೈಟಾನಿಕ್ ಹೀರೋ ಈ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸ್ಸು ಮೀಸಲು ಐ ಕನಸು ಮೀಸಲು ಇವಾಗ ಹೋದಲ್ಲಿ ನೀವೊಂದು ಇಂಥ ಸಾಂಗ್ ಅಂತ ಒಂದು ಪ್ರಿಪೇರ್ ಆಗಿ ಹೋಗಿರ್ತೀರಾ. ಹೋದ ತಕ್ಷಣ ಒಂದು ಆಡಿಯನ್ಸ್ ಅವರ ಒಂದು ಖುಷಿದ ಹಾಡನ್ನ ಯಾವ್ದಾದ್ರು ಹಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಇರ್ತೀರಾ? ಆಲ್ಮೋಸ್ಟ್ ನಮ್ಗೆ ಅದು ಅವರು ಹೇಳಿರೋ ಸಾಂಗ್ ನಮ್ಗೆ ಗೊತ್ತಿದ್ರೆ ಪಕ್ಕ ನಾವು ಹಾಡ್ತೇವೆ. ಇನ್ನೊಂದು ಆಲ್ಮೋಸ್ಟ್ ಅದು ಹಾಡು ಆಕ್ಚುಲಿ ಅವರು ರಿಕ್ವೆಸ್ಟ್ ಮಾಡಿದ್ರೆ ನಾವು ಹಾಡನ್ನೊಂದು ಕೇಳಿದ್ರೆ ಒಂದು 5-10 ನಿಮಿಷ ಟೈಮ್ ಕೇಳಿ ಸ್ವಲ್ಪ ಒಂದು ಒಮ್ಮೆ ಯೂಟ್ಯೂಬ್ ಎಲ್ಲ ಆನ್ ಮಾಡಿ ಸಾಂಗ್ ಎಲ್ಲ ಕೇಳಿ ಮತ್ತೆ ನಮ್ಮಿಂದ ಆದಷ್ಟು ನಾವು ಟ್ರೈ ಮಾಡ್ತೇವೆ. ಮೊನ್ನೆ ಒಂದು ಫಂಕ್ಷನ್ ಇತ್ತು. ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ಅವರು 2 ಸಾಂಗ್ ರಿಕ್ವೆಸ್ಟ್ ಮಾಡಿದ್ರು. ಅದು ಆಲ್ಮೋಸ್ಟ್ ಗೊತ್ತಿತ್ತು ನಮ್ಗೆ, ಬಟ್ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಇವಾಗ ನ್ಯೂ ಸಾಂಗ್ ಟ್ರೆಂಡ್ ಇರುವಂತದೆಲ್ಲ ಗೊತ್ತಿರ್ತದೆ ಆಲ್ಮೋಸ್ಟ್. ಅದೇ ನ್ಯೂ ಸಾಂಗ್ 2 ಹೇಳಿದ್ರು ಅವರು, ಅದು ನಾವು ಹಾಡಿದ್ವಿ. ಅವರಿಗೆ ತುಂಬಾ ಖುಷಿ ಆಯ್ತು. ಈಗ ನಾನೊಂದು ಸಾಂಗ್ ಕೇಳಿದ್ರೆ ನೀವು ಹಾಡ್ಬೋದಾ? ನ್ಯೂ ಟ್ರೆಂಡ್ ಸಾಂಗ್ ಅಂದ್ರೆ ವಿದೌಟ್ ಟ್ರ್ಯಾಕ್. ವಿದೌಟ್ ಟ್ರ್ಯಾಕ್ ಬೇಡ, ನಾನು ಟ್ರ್ಯಾಕ್ ಅಲ್ಲಿ ಆಡ್ತೇನೆ. ಅದು ನನಗೆ ಆಗೋದು ಕೂಡ ಇಲ್ಲ. ಚಿಕ್ಕ ಚಿಕ್ಕ ಒಂದು ಫಂಕ್ಷನ್ ಅಲ್ಲಿ ಕೂಡ ಒಂದು ಪ್ರಾರ್ಥನೆ ಹಾಡಿ ಅಂತ ಹೇಳಿದ್ರೆ ನಾನು ಆಡುದಿಲ್ಲ. ಓಕೆ, ನೀವಂದ್ರೆ ಟ್ರ್ಯಾಕ್ ಅಂತ ಹೋಗಿದ್ರಿ ಅಂದ್ರೆ ನಿಮ್ಗೆ ಅದು ಟ್ರ್ಯಾಕ್ ಬಂದ ತಕ್ಷಣ ಹಾಡ್ಬೇಕು ಅಂತ ಅನಿಸ್ತದೆ, ಸಿಗ್ತದೆ. ಹೀಗೆ ಆಡ್ಬಾರ್ದಂತಲ್ಲ, ಬಟ್ ಹಾಗೇನೆ ಆಡುವ. ಓಕೆ, ಸರಿ. ಇವಾಗ ಒಂದು ನಿಮ್ಗೆ ಕೂಡ ಒಂದು ನಿಮ್ಮದೇ ಆದಂತಹ ಫೇವ್ರೆಟ್ ಸಿಂಗರ್ ಅಂತ ಇರ್ತಾರೆ. ಸೊ ಆ ರೀತಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಫೇವ್ರೆಟ್ ಸಿಂಗರ್ ಅಂದ್ರೆ ನಮ್ಗೆ ಸಾಧಾರಣ ಮಟ್ಟಿಗೆ ಸೋನು ನಿಗಮ್ ಇದ್ದಾರೆ, ಅವರೊಂದು ಫೇವ್ರೆಟ್. ಆಮೇಲೆ SPB. ಅವ್ರು ಅದೇ ನಾನು ಯಾವತ್ತೂ ಕೂಡ ಹೇಳ್ತೇನೆ, ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸೀಟಲ್ಲಿ ಕುತ್ಕೊಂಡವ್ರು ಯಾರು ಫೇವ್ರೆಟ್ ಸಿಂಗರ್ ಹೇಳಿದ್ರೆ ಅವರದೊಂದು ಹೆಸರು ಯಾರು ಬಿಡ್ಲಿಲ್ಲ ಇದುವರೆಗೆ. ಅವರು ಸಂಗೀತದ ದೇವರು ಅಂತಾನೆ ಹೇಳ್ಬೋದು. ಅವರೊಂದು ಅಂದ್ರೆ ಈಗಿನ ಯಾವುದೇ ಎಷ್ಟೇ ಒಳ್ಳೆ ಸಾಂಗ್ ಬರ್ಲಿ, ಬಂದು 1 ತಿಂಗಳಿಂದ 2 ತಿಂಗಳು, 2 ತಿಂಗಳಿಂದ 3 ತಿಂಗಳು, ನಿಜವಾಗಿ ಅವರದು ಹಳೆ ಹಾಡು ನಿಮ್ಗೆ ಒಂದು ಸಲ ರಾತ್ರಿ ಕುತ್ಕೊಂಡು ಕೇಳಿದ್ರೆ ಅದ್ರದ್ದು ಸಣ್ಣ ಮಕ್ಕಳು ಇಷ್ಟಪಡ್ತಾರೆ, ಏಜ್ ಆದವರು ಇಷ್ಟಪಡ್ತಾರೆ, ಪ್ರತಿಯೊಬ್ರು ಇಷ್ಟಪಟ್ಟು ಕೇಳ್ತಾರೆ. ಅದೇ ಓಲ್ಡ್ ಇಸ್ ಗೋಲ್ಡ್ ಅಂತ. ಯಾಕಂದ್ರೆ ವರ್ಡಿಂಗ್ಸ್ ಆಗ್ಲಿ, ಕೇಳುವ ಟ್ಯೂನ್ ಆಗ್ಲಿ, ಪ್ರತಿಯೊಂದು ಓಲ್ಡ್ ಅಲ್ಲಿ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಅವರಿಗೆ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಪಕ್ಕ. ಹಾಗೇನೆ ಈ ಒಂದು ಸಂಗೀತದಲ್ಲಿ ಒಬ್ರು ಯಾರಾದ್ರೂ ಸ್ಫೂರ್ತಿ ಅಂತ ಇರ್ತಾರೆ. ಸೊ ನಿಮ್ಗೆ ಆ ರೀತಿ ಯಾರಾದ್ರೂ ಸ್ಫೂರ್ತಿ ಇದ್ದಾರಾ? ಅಂದ್ರೆ
ನಮ್ಮ ಇಲ್ಲ ಇದ್ರೆ ಸ್ಫೂರ್ತಿ ಈಗ ಯಾರನ್ನಾದ್ರೂ ನೋಡಿಕೊಂಡು ನಾವು ಅವರ ತರ ಆಗ್ಬೇಕು ಅನ್ನುವಂತಹ ಒಂದು ಏನಾದ್ರೂ ಇರ್ತದೆ, ನಾವು ಹಾಗೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಹಾಗೆ ಯಾರಾದ್ರೂ ನಿಮ್ಗೆ ಸ್ಫೂರ್ತಿ ಇದ್ರಾ? ಸ್ಫೂರ್ತಿ ಅಂದ್ರೆ ಸ್ಫೂರ್ತಿ ಇದ್ರು, ಆದ್ರೆ ನಾವು ನಮ್ಮೊಂದು ಟ್ಯಾಲೆಂಟ್ ಮತ್ತೆ ನಮ್ದು ಕೂಡ ನಾವು ಕೂಡ ಟ್ಯಾಲೆಂಟ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ಅದು ನಾವೇ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಸ್ಫೂರ್ತಿ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಅದೇ ರೀತಿ ನಿಮ್ಗೆ ಒಂದು ಸಂಗೀತದಲ್ಲಿ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನೀವು? ಮನೆಯಲ್ಲಿ ನಾನು, ಅಪ್ಪ, ಅಮ್ಮ, ಮತ್ತೆ ಅಕ್ಕ, ತಂಗಿ. ಅಕ್ಕಗೆ ಮದುವೆ ಆಗಿದೆ, ತಂಗಿ ಮದುವೆ ಆಗಿದೆ. ಈಗ ನಾನು, ಅಪ್ಪ, ಅಮ್ಮ. ಸೊ ಪ್ರೋಗ್ರಾಮ್ಸ್ ಎಲ್ಲ ಇರುವಾಗ ನೈಟ್ ಫಂಕ್ಷನ್ ಎಲ್ಲ ಹೋಗ್ತೀರಾ? ಸೊ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಲೇಟ್ ಆಗಿ ಬರುವಾಗ? ಇಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಅಂದ್ರೆ ನಾವು ಬಾಯ್ಸ್ ಅಲ್ವಾ, ನಮ್ಗೆ ತೊಂದ್ರೆ ಇಲ್ಲ. ಫಂಕ್ಷನ್ ಇರುವಾಗ ಸಪೋರ್ಟ್ ಮಾಡಿ ಕಳಿಸ್ತಾರೆ. ನೈಟ್ ಲೇಟ್ ಆದ್ರೆ ಬರುತ್ತೀಯಾ ಬರೋದಿಲ್ಲ ಮನೆಗೆ ಬರೋದಾದ್ರೆ ಅದೊಂದು ಹೇಳಿ ಕಾಲ್ ಮಾಡಿ ಹೇಳಿದ್ರೆ ಅಷ್ಟೇ. ಓಕೆ. ಹಾಗೆ ನೀವು ಒಂದು ಸಂಗೀತ ಇದ್ರಲ್ಲಿ ಹೋದಾಗ ನೀವು ಒಂದು ಆರ್ಕೆಸ್ಟ್ರಾದಲ್ಲಿ ಇರ್ಬೋದು, ಎಲ್ಲಿಯಾದ್ರೂ ಒಂಥರ ಒನ್ಸ್ ಮೋರ್ ಹೇಳಿದಂತಹ ಅನುಭವ? ತುಂಬಾ ಇದೆ. ಹೆಚ್ಚಾಗಿ ಯಾವ ಸಾಂಗ್ ಗೆ ಹೇಳ್ತಾರೆ? ಹೆಚ್ಚಾಗಿ ನಾನು ಒಂದು ಬಯಲುದಾರಿದ್ದು ಎಲ್ಲಿರುವೆ ಮನವ ಕಾಡು, ಅದೊಂದು 2-3 ಕಡೆ ಹಾಡಿದ್ದೆ. ಅಲ್ಲಿ ಒನ್ಸ್ ಮೋರ್ ಅಂತ ಬಂದಿತ್ತು. ಆಮೇಲೆ ಲಾಸ್ಟ್ ಗಣೇಶ ಚತುರ್ಥಿಗೆ ಇಲ್ಲಿ ಕಳಸಕ್ಕೆ ಹೋಗಿದ್ದು, ಅಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಹಾಡಾಗಿದೆ. ಅದಕ್ಕೆ ತುಂಬಾ ಒನ್ಸ್ ಮೋರ್ ಬೊಂಬೆ ಹೇಳುತ್ತೈತಲ್ಲ, ಅದು ಕಾಣದಂತೆ ಮಾಯವಾದನು, ಕೆಲವು ಹಾಡಿಗೆ ಒನ್ಸ್ ಮೋರ್ ಎಲ್ಲ ಬರ್ತಾ ಇರ್ತದೆ ಹಾಗೆ. ಅದೇ ಇವಾಗ ಈ ಒಂದು ಸಂಗೀತ ಫೀಲ್ಡ್ ಬಿಟ್ಟು ನೀವು ಇದೇ ಒಂದು ಇದ್ರಲ್ಲಿ ಉದ್ಯೋಗದಲ್ಲಿ ಇದ್ದೀರಾ ಅಥವಾ ಬೇರೆ ಏನಾದ್ರೂ ಉದ್ಯೋಗ ಮಾಡ್ತಾ? ಇಲ್ಲ, ಇದೊಂದು ಪಾರ್ಟ್ ಸೈಡ್ ಬಿಸ್ನೆಸ್ ಅಷ್ಟೇ. ನಮ್ಗೆ ಮೈನ್ ಆಗಿ ನಾನು ಈಗ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಸೊ ಅದು ಮತ್ತೆ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ನೀವು? ಯಾಕಂದ್ರೆ ಸೀಸನ್ ಟೈಮ್ ಅಲ್ಲಿ ತುಂಬಾ ಫಂಕ್ಷನ್ಸ್ ಗಳಿರುತ್ತೆ. ಸೊ ಡ್ರೈವಿಂಗ್ ಸಹ ಎಲ್ಲ ಇರುವಾಗ ನಿಮ್ಗೆ ಏನಾದ್ರೂ ಡ್ರೈವಿಂಗ್ ಏನಾದ್ರೂ ಆದ್ರೆ ಯಾವ ರೀತಿ ಅದನ್ನು ಮ್ಯಾನೇಜ್? ಆ ಸಮಯದಲ್ಲಿ ಈಗ ನನ್ನ ಸ್ವಂತ ಗಾಡಿ ಇದೆ, ಆದ್ರೆ ಆಗಿರುವುದ್ರಿಂದ ನನಗೆ ಗಾಡಿ ಮನೆಯಲ್ಲಿ ಇಡ್ಬೋದು, ಅಥವಾ ಬೇರೆ ಯಾರನ್ನಾದ್ರೂ ಡ್ರೈವರ್ ಮಾಡಿ ಅದು ಕಳಿಸಬಹುದು ನಿಮ್ಗೆ ಇಲ್ಲಿ ಫಂಕ್ಷನ್ ಅಟೆಂಡ್ ಆಗ್ಬೋದು. ಹಾಗೆ ಅದೊಂದು ಈ ಫೀಲ್ಡ್ ಗೆ ಸ್ವಲ್ಪ ಅದು ಸೂಟ್ ಆಗ್ತದೆ. ಈಗ ನಾವು ಬೇರೆ ಕೆಲಸಕ್ಕೆ ಹೋದ್ರೆ ನಮ್ಗೆ ಇವರು ಸಡನ್ಲಿ ಒಮ್ಮೊಮ್ಮೆ ಬುಕ್ ಆಗ್ತದೆ ಆರ್ಕೆಸ್ಟ್ರಾ ಸಂಜೆ ಬನ್ನಿ ಅಂತ. ಆಗ ನಾವು ಕೆಲಸದ ಇರುವಾಗ ಕೆಲಸ ಬಿಡುವಂಗಿಲ್ಲ, ಹೋಗುವಾಗಿಲ್ಲ. ಹಾಗೆ ಸಹ ನಿಮ್ಗೆ ಬುಕ್ ಆಗ್ತದೆ ಸಡನ್ಲಿ? 2-3 ಡೇಸ್ ಮೊದಲೇನು ಇನ್ಫಾರ್ಮ್ ಬರೋದಿಲ್ಲ ಅಲ್ಲ. ಒಂದೊಂದ್ಸಲ ಈಗ ನೋಡಿ, ಒಂದೊಂದು ತಿಂಗಳದ ಮುಂಚೆದೆಲ್ಲ ಬರ್ತದೆ, 2 ತಿಂಗಳ ಮುಂಚೆದ್ದು. ಒಂದೊಂದ್ಸಲ ಸಿಂಗರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಅಂದ್ರೆ ತಕ್ಷಣ ನಾನು 6 ಗಂಟೆ ಮನೇಲಿದ್ದೆ, ಒಂದು ಕಾಲ್ ಮಾಡಿದ್ರು, ಈಗ 7 ಗಂಟೆ ಒಂದು ಫಂಕ್ಷನ್ ಇದೆ, ಅರ್ಜೆಂಟ್ ಬನ್ನಿ ಅಂತ. ಮತ್ತೆ MC ಮತ್ತೆ ಸಿಂಗರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅವರಿಗೆ ಸ್ವಲ್ಪ ಬರ್ಲಿಕ್ಕೆ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಯ್ತಂತೆ. ಮೋಸ್ಟ್ಲಿ ಆರ್ಟಿಸ್ಟ್ ಬೇರೆ ಯಾರಾದ್ರೂ ಪ್ರಾಬ್ಲಮ್ ಆದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಸಂದರ್ಭ ಬರ್ತದೆ. ಹೀಗೆ ಕೂಡ ಬರ್ತದೆ. ಮತ್ತೆ ಕೆಲವೊಂದ್ಸಲ ಕರೀತಾರೆ ತಕ್ಷಣ ಫಂಕ್ಷನ್ ಇದ್ರೆ, ಒಂದು ಬರ್ತ್ಡೇ ಫಂಕ್ಷನ್ ಉಂಟು ಬನ್ನಿ ಅಂತ ಏನಾದ್ರು. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಂಕ್ಷನ್ ಮಾಡೋದು ಬೇಡ ಅಂತ ಇರ್ತಾರೆ, ಲಾಸ್ಟ್ ಮೂಮೆಂಟ್ ಗೆ ರಿಲೇಷನ್ ಅವ್ರು ಏನಾದ್ರು ಹೇಳಿದ್ರೆ ಮಾಡುವ ಅಂತ ಮನ್ಸು ಮಾಡ್ಕೊಳ್ತಾರೆ. ಅವಾಗ ಪಟ್ಟ ನಿಮ್ಮಂತವ್ರಿದ್ರೆ ಬಟ್ಟ ಕಾಲ್ ಮಾಡ್ತಾರೆ, ನಿಮ್ಗೊಂದು ಚಾನ್ಸ್. ಹಾಗೆ ಅವರು ಈಗ ನಮ್ಮ ಶ್ರೀರಾಗ್ ಮ್ಯೂಸಿಕಲ್ ಪುತ್ತೂರು ಅವರು ಪದ್ಮಶ್ರೀ ಅಂತ, ಪದ್ಮಶ್ರೀ ಚಾರ್ವಾಕ, ಅವರು ಕೂಡ ಸಡನ್ಲಿ ಕಾಲ್ ಮಾಡ್ತಾರೆ, ಫಂಕ್ಷನ್ ಉಂಟದೆ. ಮತ್ತೆ ಇಲ್ಲಿ ವಿಜಯ್ ಪ್ರತೀಶ್ ಗೌರೀಶ್ ಅಂತ, ಮತ್ತೆ ಹರ್ಷಿತ್ ಬಿಟ್ಲಾ, ಇವರೆಲ್ಲ ತಕ್ಷಣ ಕಾಲ್ ಮಾಡ್ತಾರೆ, ಫಂಕ್ಷನ್ ಉಂಟು ಬನ್ನಿ ಅಂತ. ಬಟ್ ನೀವು ತಕ್ಷಣದಲ್ಲಿ ಬರ್ತೀರಂತ ಅವರಿಗೆ ನಂಬಿಕೆ ಇರೋದ್ರಿಂದ ನಿಮಗೆ ಕಾಲ್ ಮಾಡ್ತಾರೆ. ಆಗ ನಾನು ಏನಾದ್ರು ಅರೇಂಜ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಪ್ರಜ್ಞಾ ನಾರಾಯಣಿ ಅವರೆಲ್ಲ ಇದ್ದಾರೆ, ಕೃತಿಕಾ ಮಾಳ ಅವರಂತೂ ಮೊನ್ನೆ ಬಂದಿದ್ರಂತೆ, ಅವರೆಲ್ಲ. ಮತ್ತೆ ತುಂಬಾ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ವಿಜಯಶ್ರೀ ಮುಳಿಯ ಅವರೆಲ್ಲ. బైదిన కౌచీటు తిననే పోపుచే కన్ను దెర్రెపెల్ల ముచ్చంతే అల్లెను తూపుండే. గిన్నెరు బైదిన కౌచీటు తిననే పోపుచే కన్ను దెర్రెపెల్ల ముచ్చంతే అల్లెను తూపుండే. కాజీదా కన్నోట సోజిగారం పాట ఎన్నెజిద కండుడు నవిలంజినంతందు బర్పున్న పొర్లుతుయే. ಎನ್ನಾಡೆನ್ನಾನ ಬಿನ್ನಗ ಬಾರಿ ತಮ್ಮಾನ ಎಕ್ಕತ್ತಲ ಕವಿದಿನ ಮಗಳದ ಬಾನಡು ಮಿಂಚಿದ ಸಂಚಾರನ. ಗಿನ್ನೆರು ಬೈದಿನ ಕೌಚೀಟು ತಿನ್ನನೆ ಪೋಪುಜೆ ಕಣ್ಣು ದೆರೆಪೆಲ್ಲ ಮುಚ್ಚಂದೆ ಅಲ್ಲೆನ್ನು ತೂಪುಂಡೆ.
ಚಂದ ಮಾಮನ ಬಲ್ಬು ತುಲೆ ಆಲೆ ಮೈತ ಬಣ್ಣ ತುಲೆ ಐಸಿರದ ಮೊನೆ ತುಲೆ ತೇಲಿಕೆದ ಪಾಲೆ ಚಂದ ಮಾಮನ ಬಲ್ಬು ತುಲೆ ಆಲೆ ಮೈತ ಬಣ್ಣ ತುಲೆ ಐಸಿರದ ಮೊನೆ ತುಲೆ ತೇಲಿಕೆದ ಪಾಲೆ ಪಾರೊಂದೇ ಜಾರೊಂದೇ ಬತ್ತುಂಡೆ ಎತ್ತುಂಡೆ ಆ ಉಡಲದ ಚಾಲಗು ಪರ್ಲದ ತೊಟ್ಟಗು ಅಲ್ಲಿ ನನ್ನ ಇದಿಲ್ಲನೆ ಕಣ್ಣು ಕತ್ತಾದೆ ಪುಣ್ಣು ಕಣ್ಣು ಆಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಪುದ ರಭಸಗ ಸೋತದ ಇಂಚಾಯನ್ನ ದಿನ್ನೆರ ಬೈದಿನ ಕೌಚಿಟ್ಟು ದಿನ್ನ ಪೂಜೆ ಕಣ್ಣದರ ಬೆಲ್ಲ ಮುಚ್ಚಂದೆ ಅಲ್ಲಿನ ತೂಪುಂಡೆ என்ன மனசு மாலந்துண்டே ஆல என்னாலு பந்து மாயா கதா புருடஞ்சி ஜத்து பத்தினாலு என்ன மனசு மாலந்துண்டு ஆல என்னாலு பந்து மாயா கதா புருடஞ்சி ஜத்து பத்தினாலு தாதானா தானே நான் தானே தானே பின்னான ಆ ಪನ್ನೀರ ತಾರೆಗೆ ಪಚ್ಚದ ಪನಿಮುತ್ತು ಜಾರಿ ಲೆಕ್ಕಾನ ಕಣ್ಣದ ದೃಷ್ಟಿಯೇ ಒಂಜಿ ಬೊಟ್ಟುದಿ ಕಾನ ಆ ನಿನ್ನನೆ ಪ್ರತಿಬಿಂಬ ತಿಂಚಿದು ಊರೊರ್ಮೆ ಈಯನೆ ತೋಜುವನ್ನ ದಿನ್ನೆರ ಬೈದಿನ ಕೌಚಿಟ್ಟು ದಿನ್ನನೆ ಪೋಪುಜೆ ಕಣ್ಣದರ ಬೆಲ್ಲ ಮುಚ್ಚಂದೆ ಅಲ್ಲಿನ ತೂಪುಂಡೆ ದಿನ್ನೆರ ಬೈದಿನ ಕೌಚಿಟ್ಟು ದಿನ್ನನೆ ಪೋಪುಜೆ ಕಣ್ಣದರ ಬೆಲ್ಲ ಮುಚ್ಚಂದೆ ಅಲ್ಲಿನ ತೂಪುಂಡೆ. ಎಸ್, ಹಾಗೇನೆ ಇವಾಗ ಒಂದು ಎಲ್ಲಿಯಾದ್ರೂ ಅವಾರ್ಡ್ ಸಿಕ್ಕಿರುವಂತದ್ದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದು ಯಾವ್ದಾದ್ರು ಇದೆಯಾ? ಅವಾರ್ಡ್ ಕಾಂಪಿಟೇಷನ್ ಗೆ ನಾನು ಇಷ್ಟರ ತನಕ ಹೋಗ್ಲಿಲ್ಲ. ಇಂತದೇ ಆರ್ಕೆಸ್ಟ್ರಾದ್ರಲ್ಲೇ ಸುಮಾರು ಸುಮ್ನೆ ಅದು ಹೋಗಿ ಮತ್ತೆ ಸೆಕೆಂಡ್ ಥರ್ಡ್ ಅಂತ ರೌಂಡ್ ಅಲ್ಲಿ ಮತ್ತೆ ಹೊರಗೆ ಬಿಡುದು ಅದೆಲ್ಲ ಅದು ಮತ್ತೆ ಇಷ್ಟ ಆಗಲ್ಲ ನಿಮ್ಗೆ, ಸೊ ಅದಕ್ಕೋಸ್ಕರ ಅದು ಬೇಡ ಅದು ಬೇಡ ಅದು ಅದಕ್ಕೆ ನಾವು ಹೋಗುದಿಲ್ಲ. ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮದಲ್ಲಿ ಸಂತೋಷ್ ನಾರಾವಿ ಅವರ ಜೊತೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. Rain up the way, oh, way, oh, way up there, oh. Rain up the way, oh, way. क्यों चलती है पवन, क्यों झूमे है गगन, क्यों में चलता है मन, ना तुम जानो ना हम, ना तुम जानो ना हम. क्यों आती है बहार, क्यों लुटता है करार, क्यों होता है प्यार, ना तुम जानो ना हम, ना तुम जानो ना हम.
मदहोशियाँ ये तन्हाइयाँ तसव्वुर में है किसकी परछाइयाँ ये भीगा समान उमंगे जवां मुझे इश्क ले जा रहा है कहाँ क्यों गुम है अर्दिशां क्यों होता है नशा क्यों आता है मजा ना तुम जानो ना हम ना तुम जानो ना हम धड़कता भी है तड़पता भी है ये दिल क्यों अचानक बहकता भी है महकता भी है चहकता भी है ये दिल क्या वफा को समझता भी है क्यों मिलती है नजर क्यों होता है असर क्यों होती है सहर ना तुम जानो ना हम ना तुम जानो ना हम क्यों चलती है पवन क्यों झूमे है गगन क्यों में चलता है मन ना तुम जानो ना हम क्यों आती है बहार क्यों लुटता है करार क्यों होता है प्यार ना तुम जानो ना हम 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 ಮತ್ತೆ ಅದೇ ಇವಾಗ ನೀವು ಅಂದ್ರೆ ಸಿಂಗಿಂಗ್ ಅಲ್ಲಿ ನೀವು ಕೇಳಿಕೊಂಡೆ ಕಲ್ತಿರೋದಂತ ಹೇಳಿದ್ರಿ ಇದು ಯಾವ್ದು ತರಬೇತಿಗಳಿಗೆ ಹೋಗ್ಲಿಲ್ಲ ಒಂದು ಕ್ಲಾಸಸ್ಗೆಲ್ಲ ಹೋಗ್ಲಿಲ್ಲ ಅಂತ ಹೇಳಿದ್ರಿ ಸಂಗೀತದಲ್ಲಿ ಸೊ ಯಾವ ರೀತಿ ಇದನ್ನು ನೀವು ಇಂಪ್ರೂವ್ ಮಾಡ್ಕೊಂಡ್ರಿ ಅಂದ್ರೆ ಸಂಗೀತವನ್ನು ಕೇಳಿಕೊಂಡು ಕೇಳಿ ಅಂದ್ರೆ ನಮ್ಗೆ ಸ್ವಲ್ಪ ಹಾಡಿನ ಅಭಿರುಚಿ ಇತ್ತು ಹಾಗೆ ಸ್ವಲ್ಪ ಮೊದಲೇ ಸ್ಕೂಲ್ ಟೈಮ್ ಅಲ್ಲೆಲ್ಲ ಹಾಡಿ ಹಾಡಿ ಮತ್ತೆ ಮತ್ತೊಂದಾಗಿ ನಾನು ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ಕೆಲಸ ಮಾಡಿದೆ ಅಲ್ವಾ ಅಲ್ಲಿ ಸ್ವಲ್ಪ ಈಸಿ ಆಯ್ತು ತಾಳ ಲಯ ಇರ್ಬೋದು ಅದನ್ನೆಲ್ಲ ನೀವು ಹೇಗೆ ಕಲ್ತುಕೊಂಡ್ರಿ ಅದಂದ್ರೆ ನಾನು ಸಂಗೀತ ಕ್ಲಾಸ್ ಏನು ಹೋಗ್ಲಿಲ್ಲ ಈಗ ನಮ್ಮ ಒಂದು ಸ್ವಂತ ಅನುಭವದಲ್ಲಿ ಕೇಳುದ್ರಿಂದಲೇ ಬೇರೆಯವ್ರನ್ನ ನೋಡಿ ನಾನು ಈ ತರ ಹಾಡಿದ್ರೆ ಈ ತರ ಇರಬಹುದೇನೋ ಅಂತ ಸ್ವಲ್ಪ ಥಿಂಕ್ ಮಾಡ್ಕೊಂಡು ಹಾಡೋದಷ್ಟೇ. ಹೊಸ್ತು ಬಂದ ಸಾಂಗ್ ಅನ್ನು ಇವಾಗ ಹೊಸ್ತೆಲ್ಲ ರಿಲೀಸ್ ಆಗ್ತದೆ ಮೂವೀಸ್ ಎಲ್ಲ ಸೊ ಅದನ್ನ ಸಹ ನೀವು ಹೇಗೆ ಯೂಟ್ಯೂಬ್ ಅಲ್ಲೆಲ್ಲ ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡಿ ಮತ್ತೆ ಮನೆಯಲ್ಲಿ ಈಗ ಒಂದು ಬಾಕ್ಸ್ ಎಲ್ಲ ಉಂಟು ಬ್ಲೂಟೂತ್ ಬಾಕ್ಸ್ ಎಲ್ಲ ಅದ್ರಲ್ಲಿ ಸ್ವಲ್ಪ ಈಗ ಅದೊಂದು ಬಂದ್ಮೇಲೆ ಬ್ಲೂಟೂತ್ ಬಾಕ್ಸ್ ಬಂದ್ಮೇಲೆ ಮೈಕ್ ಎಲ್ಲ ಸ್ವಲ್ಪ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಸಿಂಗಿಂಗ್ ಎಲ್ಲ ಕಲೀಲಿಕ್ಕೆ ಎಲ್ಲ. ಹಾಗೆ ಇದು ಸ್ಟಾರ್ ಮೇಕರ್ ಗಳೆಲ್ಲ ಅದರ ಬಗ್ಗೆ ನೀವೆಂತ ಹೇಳ್ತೀರಾ? ಸ್ಟಾರ್ ಮೇಕರ್ ಆಕ್ಚುಲಿ ಅದೆಂತಂದ್ರೆ ಅದು ನಾವು ಈಗ ಲೈವ್ ಅಲ್ಲಿ ಹಾಡುದು ಬೇರೆಯವರಿಗೆ ಕೇಳುದಿಲ್ಲ, ಅವರು ಜಸ್ಟ್ ಕಮೆಂಟ್ ಮಾಡ್ತಿರ್ತಾರೆ. ಆ ಕಮೆಂಟ್ ಥ್ರೂ ಅಲ್ಲಿ ನಮ್ಗೆ ಹಾಡು ಒಳ್ಳೇದಿರ್ಬಹುದು. ನಮ್ಗೆ ಟ್ರೈ ಮಾಡಿದೀರಾ ಸ್ಟಾರ್ ಮೇಕರ್ ಅಲ್ಲಿ? ಸ್ಟಾರ್ ಮೇಕರ್ ಅಲ್ಲಿ ಈಗ 45 ಏನೋ ಲೆವೆಲ್ ಅಲ್ಲಿ ಇದೀನಿ. ಅದು ಅದರಲ್ಲಿ ಅದು ಲೆವೆಲ್ ಥ್ರೂ ಇರುತ್ತೆ ಹಾಗೆ.
ಅದ್ರಲ್ಲಿ ಕೂಡ ಆಡ್ತಾ ಈಗ ಅದು ಸ್ವಲ್ಪ ಸ್ಟಾಪ್ ಮಾಡಿದ್ದೇನೆ, ಅದ್ರಲ್ಲಿ ಟೈಮ್ ಇರೋದಿಲ್ಲ ಸುಮ್ಮನೆ. ಅದೇ ಮತ್ತೆ ಇವಾಗ ಒಂದು ಈ ಸೋಷಿಯಲ್ ಮೀಡಿಯಾಗಳು, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಲೈವ್ಸ್ ಎಲ್ಲ ಬರ್ತದೆ ಮಾಡ್ತೇವೆ, ಇದ್ರ ಬಗ್ಗೆ ನೀವೇನ್ ಮಾತನಾಡ್ತೀರಾ? ಸೋಷಿಯಲ್ ಮೀಡಿಯಾ ಒಳ್ಳೇದಾ ನಮ್ಮ ಅಂತಹ ಒಂದು ಆರ್ಟಿಸ್ಟ್ ಗಳಿಗೆ, ಕಲಾವಿದರಿಗೆ? ಆಲ್ಮೋಸ್ಟ್ ನಾನೀಗ ತುಂಬಾ ನೋಡಿದ್ದೇನೆ, ಈಗ ಲತೀಶ್ ಪುತ್ರನವರದು ಇರ್ಬೋದು, ಮತ್ತೆ ತುಂಬಾ ಇದೆ ಫೇಸ್ಬುಕ್ ಲೈವ್ ಅಲ್ಲಿ, ಅದರಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರೆಗೂ ಒಂದು ವೇದಿಕೆ ಸಿಕ್ಕಿದೆ. ಅಂದ್ರೆ ದೊಡ್ಡ ಆರ್ಕೆಸ್ಟ್ರಾ ಸ್ಟೇಜ್ ಸಿಗದಿದ್ರು ಒಂದು ಮಟ್ಟದಲ್ಲಿ ಫೇಸ್ಬುಕ್ ಲೈವ್ ಮುಖಾಂತರ ಸ್ಟೇಜ್ ಸಿಕ್ಕಿದೆ. ಮತ್ತೆ ತುಂಬಾ ಕಮೆಂಟ್ಸ್, ಮತ್ತೆ ಅವರನ್ನು ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಜನಗಳೆಲ್ಲ ಕಮೆಂಟ್ಸ್ ಸಪೋರ್ಟ್ ಮಾಡ್ತಾರೆ, ಲೈಕ್ಸ್ ಗಳೆಲ್ಲ ಕೊಟ್ಟು. ಹೌದಾಗಿ ಅದರ ಥ್ರೂ ಅಲ್ಲಿ ತುಂಬಾ ಮಂದಿ ಸ್ಟೇಜ್ಗೆ ಬಂದವರು ಇದ್ದಾರೆ, ನಿಜವಾಗ್ಲೂ ಇದ್ದಾರೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೇ ಈ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುವ, ತಂಗಾಳಿಗೆ ಓಲಾಡುವ ಲತೆಯೆಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಆಹಾ ಓಹೋ ಲಾ ಲಾ ಲಾ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ഇരുಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗಿಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ, ಹಾ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.
ಎಸ್, ಅಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿರುವಂತವರ ನಾವು ಕೂಡ ಇಲ್ಲಿ ಇಂಟರ್ವ್ಯೂ ಮಾಡಿದ್ದೇವೆ ಒಬ್ಬರನ್ನು. ಬಟ್ ಎಂತ ಅಂದ್ರೆ ಅವರಿಗೆ ಫೇಸ್ಬುಕ್ ಲೈವ್ ಅಲ್ಲಿ ಆಡಿದ್ರೆ ಅಲ್ಲಿ ಜನಗಳು ಯಾರು ಇರಲಿಲ್ಲ, ಕಮೆಂಟ್ಸ್ ಮಾತ್ರ ಇರೋದು. ಬಟ್ ಅವರಿಗೆ ಮುನ್ನೆಂದು ಒಬ್ರು ಹೇಳಿದ್ರು ನನಗೆ ಅದು ನಾನು ಲೈವ್ ಅಲ್ಲಿ ಆಡುದಿಲ್ಲ, ನನಗೆ ಸ್ಟೇಜ್ ಅಲ್ಲಿ ಆಡ್ಲಿಕ್ಕೆ ನರ್ವಸ್ ಆಗ್ತದೆ ಅಂತ ಹೇಳಿದ್ರು. ಅದೇ ಕೆಲವರಿಗೆ ಅಂದ್ರೆ ಸ್ಟೇಜ್ ಅಂದ್ರೆ ಒಂದು ನರ್ವಸ್ ಇರ್ತದೆ, ಅಂತವರಿಗೆ ಇಂತಹದೊಂದು ಅವಕಾಶ ಅಂದ್ರೆ ಅಲ್ಲಿ ಸಿಕ್ಕಿದ ಚಾನ್ಸಸ್ ಉಂಟು. ಇವ್ರು ತಕ್ಷಣ ಇಲ್ಲಿ ಯೂಸ್ ಮಾಡ್ಕೋಬೇಕು. ಸ್ಟೇಜ್ ಅಲ್ಲಿ ಎಲ್ಲಾದ್ರೂ ಸ್ಟೇಜ್ ಸಿಕ್ಕಿದ್ರೆ ತಕ್ಷಣ ನರ್ವಸ್ ಫಿಯರ್ ಎಲ್ಲ ಬಿಟ್ಟು ಬಂದು ಹಾಡಿ ಮತ್ತೆ ಮುಂದೆ ಬರ್ಬಹುದು. ಅದು ಖಂಡಿತ. ಯಾಕೆಂದ್ರೆ ಒಂದು ಸಲ ನಾವು ಎರಡು ಸಲ ನಮ್ಗೆ ಭಯ ಆಗ್ಬೋದು ಸ್ಟೇಜ್ ಅಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಮೊದಲನೇ ಬಾರಿಗೆ ಸ್ಟೇಜಿಗೆ ಹೋಗುವಾಗ ಭಯ ಅನಿಸುತ್ತದೆ. ನನಗೆ ಈಗಲೂ ಸಹ ಸ್ವಲ್ಪ ಅಂದ್ರೆ ಸ್ಟೇಜ್ಗೆ ಈಗ ನಂದು ಸಾಂಗ್ ಬರ್ಬೇಕಾದ್ರೆ ಏನೋ ಒಂದು ಭಯ ಇರುತ್ತೆ, ಏನಾಗ್ಬಹುದು. ಖಂಡಿತ, ಯಾಕೆಂದ್ರೆ ಒಂದು ಮೊದಲೇ ಬಾರಿಗೆ ನಾವು ಹೋಗುವಾಗ ಸ್ಟೇಜಿಗೆ ಒಂದು ಭಯ ಆಗ್ತದೆ, ಬಟ್ ಅದನ್ನ ಇಂಪ್ರೂವ್ ಮಾಡ್ತಾ ಮತ್ತೆ ಮತ್ತೆ ಸರಿ ಆಗ್ತದೆ ಅದು. ಸೊ ಅದೇ ನಾನ್ ಸಹ ಅದೇ ಕೇಳಲಿಕ್ಕೆ ಹೋದೆ, ನೀವು ಮೊದಲನೇ ಬಾರಿಗೆ ಹೋಗಿರುವಂತಹ ವೇದಿಕೆದ ಅನುಭವ ನಿಮ್ದು ಹೇಗಿತ್ತು? ಮೊದಲನೇ ಬಾರಿ ನನಗೆ ಒಂದು ಹಾಡು ಯಾವ್ದಂದ್ರೆ ಪಯಣ ಚಿತ್ರದ್ದು ಮೋಡದ ಒಳಗೆ ಹನಿಗಳ ಬಳಗ, ಅದೊಂದು ಹಾಡು. ಅದು ಬಿಟ್ರೆ ನನಗೆ ಬೇರೆ ಯಾವ್ದು ಗೊತ್ತಿಲ್ಲ. ನಾನು ಇವರು ಸಂದೇಶ್ ಬಾಬಣ್ಣ ಅವರು ಕರೆದ್ರು, ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದ್ರು, ಸ್ವಲ್ಪ ಟಿಪ್ ಟಾಪ್ ಆಗಿ ಎಲ್ಲ ಬನ್ನಿ ಅಂತ. ಈಗಲ್ಲ 2005 ಓಲ್ಡ್ ಸ್ಟೋರಿ. ಹೋದೆ ನಾನು, ಹೋಗಿ ಹೋದ್ಮೇಲೆ ಈಗ ಅವರದ್ದು ಫಂಕ್ಷನ್ ಇರುತ್ತಲ್ಲ, ಆ ಮಧ್ಯದಲ್ಲಿ ನಾನು ಕರೆಸಿದ್ರು. ಮಧ್ಯದಲ್ಲಿ ಕರೆಸಿ ಅವ್ರು ಹೇಳಿದ್ರು ಹೀಗೆ ಇಂತ ಫಿಲ್ಮ್ ನನ್ಗೆ ಅಂದ್ರೆ ಮೈಕ್ ಹಿಡ್ಕೊಳ್ಳಿಕ್ಕೆ ಕೈಗೆ ಈಗ ನಡಕ್ತಾ ಇತ್ತು, ಎಂತ ಹೇಗೆ ಹಾಡುದು ಅಂತ. ಅಂದ್ರೆ ಅವರು ಜಸ್ಟ್ ನಾವು ನೋಡುದಲ್ಲ ಸೌಂಡ್ಸ್, ನಾ ಹೋಗುವಾಗೆಲ್ಲ ನಾವು ಅವ್ರ ಜೊತೆ ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ಸೌಂಡ್ಸ್ ಅಲ್ಲಿ ಇರ್ಬೇಕಾದ್ರೆ. ಆಮೇಲೆ ನಾನು ಹೋಗಿ ನಿಂತ್ಕೊಂಡು ಅವರು ಈಗೇನು ಬಂದು ನಿಂತ್ಕೊಂಡ್ರು, ಸಂದೇಶ್ ಅಣ್ಣ ಈಗ ನಾನಿದ್ದೀನಿ ಹಾಡಿ ಅಂತ. ಅವ್ರು ನಂದು ಹಾಡು ಮುಗಿಯೋ ತನಕ ಹೋಗುದಿಲ್ಲ ಸ್ಟೇಜ್ ಇಂದ, ಅಲ್ಲೇ ನಂದು ಅವ್ರ ಮೈಕ್ ಹಿಡ್ಕೊಂಡು ಎಲ್ಲಾದ್ರೂ ಮಿಸ್ ಆದ್ರೆ ತಕ್ಷಣ ಅವರು ತೆಗಿತಾರೆ. ಹಾಗೆ ತುಂಬಾ ಒಂದು 2-3 ಫಂಕ್ಷನ್ ನನಗೆ ಅವ್ರು ಕರ್ದ ಹಾಗೇನೆ. ಅವ್ರು ನಾನು ಯಾವ ಫಂಕ್ಷನ್ ಅಲ್ಲಿ ಹೋದ್ರೆ ಅದೇ ಹಾಡುದು. ಆಗ ಅವ್ರು ಹೇಳುದು ಸ್ವಲ್ಪ ಚೇಂಜ್ ಮಾಡಿ ಸಾಂಗ್ ಅಂತ. ಆಮೇಲೆ ಸ್ವಲ್ಪ ನಮ್ಮ ಒಂದು ಇದ್ರಲ್ಲಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ಬಾಗಿಲಿನ ಹಚ್ಚೆಗೆ ತಾಪಂತು, ಹೋಗಿದ್ದೆ ಬಾಳು ಬಾಯೆಂದು. ಸಂತಸದಿಂದ ಓ ಎಂದು ಒಡಲೇಬೇಕು ನೀನಿಂದು. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದ್ದೆ ಸಮಯ ನಿನಗೆಂದು. ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಓ
ಬೆಳ್ಳಿಯ ಅಂಚಿನ ಈ ಮೋಡ ನಗುವ ಬೀರಿದೆ ಬಾನಲ್ಲಿ ನಿನ್ನಯ ಬಾಳಿನ ಸಂಗೀತ ಹಾಡಲೇಬೇಕು ನಿನ್ನೆಲ್ಲಿ ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾಗಿದೆ ದೀಪವು ನಿನಗಾಗಿ ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ ಕಿವಿ ಮಾತೊಂದ ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು. ಅದಕ್ಕೆ ಅವರೊಂದು ಸಂದೇಶ್ ಬಾಬಣ್ಣ ಒಂದು ಅವರು ಯಾರಿಗೆ ಕೂಡ ಇಷ್ಟರ ತನಕ ಯಾರಿಗೆ ಕೂಡ ಹೇಳಲಿಲ್ಲ. ಅವರು ನನ್ನ ಪ್ರಕಾರ ತುಂಬಾ ಮಂದಿಗೆ ಅವರು ಅವಕಾಶ ಕೊಟ್ಟಿರ್ಬೋದು. ಅವರಂತಲ್ಲ, ಅವರಿಗೆ ತುಂಬಾ ನಮ್ಮ ಪದ್ಮಣ್ಣ ಇದ್ದಾರೆ, ಅವರು ಮತ್ತೆ ವಿಜಯ್ ಪ್ರತೀಶ್ ಅವರೆಲ್ಲ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ, ತುಂಬಾ ಮಂದಿಗೆ ಅವರು ಅವಕಾಶ ಕೊಟ್ಟಿದ್ದಾರೆ. ಹಾಗೆ ತುಂಬಾ ಕಲಾವಿದರು ಕೂಡ ತುಂಬಾ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಅವರು ಎಲ್ಲಿ ಕೂಡ ಹೇಳ್ಕೊಂಡು ಬರ್ತಿಲ್ಲ. ಅಂದ್ರೆ ಒಳ್ಳೆ ಗುಣ ಅಂತ, ಒಳ್ಳೆ ಗುಣ. ಹಾಗೆ ಆಲ್ಮೋಸ್ಟ್ ಈಗ 10 ವರ್ಷದಲ್ಲಿ ನಾನು ಕೂಡ ಒಂದು ನನ್ಗೆ ಗುರುತು ಪರಿಚಯ ಇರುವವರು ನಾನು ಕೂಡ ಕರೆದು ತುಂಬಾ ಅವರ ಸ್ಟೇಜ್ಗೆಲ್ಲ. ಹಾಗೆ ಸರ್, ಇಷ್ಟು ಹೊತ್ತು ನಮ್ ಜೊತೆ ಮಾತನಾಡಿದ್ರಿ, ಖುಷಿ ಅನಿಸಿತು. ಸೊ ಏನಾದ್ರೂ ನಮ್ಮ ಆಡಿಯನ್ಸಿಗೆ ಕೊನೆಯದಾಗಿ ಹೇಳೋದಕ್ಕಿದ್ರೆ, ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ಥ್ಯಾಂಕ್ಸ್ ಹೇಳೋದಿದ್ರೆ ಹೇಳ್ಬೋದು. ಈ ಕಾರ್ಯಕ್ರಮ ಮುಖಾಂತರ ನಾನು ಥ್ಯಾಂಕ್ಸ್ ಅಂದ್ರೆ ಎಂತ ಅಂದ್ರೆ ಸಂಗೀತದ ಕಲೆಯನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು. ಆಮೇಲೆ ಕಲಾವಿದರಿಗೆ ಸಿಕ್ಕ ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಇಷ್ಟೇ ಹೇಳ್ಬೇಕಂತ ನಂದೊಂದು ಆಸೆ ಅಷ್ಟೇ. ವೆರಿ ನೈಸ್. ತಮ್ಮ ಈ ಒಂದು ಅಮೂಲ್ಯವಾದ ಈ ಒಂದು ಸಮಯವನ್ನ ಇವತ್ತಿನ ದಿನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಒಬ್ರು ಅದ್ಭುತ ಗಾಯಕರಾಗಿರುವಂತಹ ಸಂತೋಷ್ ನಾರಾವಿ ಇವರ ಪರಿಚಯವನ್ನು ನಾವು ಮಾಡಿದ್ವಿ. ಅವರ ಹಲವಾರು ಹಾಡುಗಳನ್ನು ನಾವು ಕೇಳ್ಕೊಂಡು ಬಂದ್ವಿ. ಮುಂದಿನ ವಾರದಲ್ಲಿ ಮತ್ತೋರ್ವ ಅದ್ಭುತ ಗಾಯಕರ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು